ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಕಳೆದ ಹಲವು ದಿವಸಗಳಿಂದ ಭಾರೀ ಮಳೆಯಾಗ್ತಾ ಇದೆ. ನದಿ ತೊರೆಗಳು ಉಕ್ಕಿ ಹರಿತಾ ಇದೆ. ಇದರ ನಡುವೆ ಮೂಡಬಿದ್ರೆ ಸಮೀಪದ ಪಾಲಡ್ಕ ಎರುಗುಂಡಿ ಫಾಲ್ಸ್ನಲ್ಲಿ ಪ್ರವಾಸಿಗರು ಮೋಜಿನಾಟ ನಡೆಸ್ತಾ ಇರುವಂತದ್ದು ಕೂಡ ಬೆಳಕಿಗೆ ಬಂದಿದೆ. ಇನ್ನು ಹೀಗೆ ಮೋಜಿನಾಟದಲ್ಲಿ ನಿರತರಾಗಿದ್ದಂತಹ ವೇಳೆ ಅಪಾಯಕ್ಕೆ ಸಿಲುಕಿದ್ದ ಪ್ರವಾಸಿಗರನ್ನ ಸ್ಥಳೀಯರು ರಕ್ಷಿಸಿದಂತಹ ಘಟನೆ ಆದಿತ್ಯವಾರ ನಡೆದಿದೆ. ಪ್ರವಾಸಿಗರನ್ನ ಸ್ಥಳೀಯರು ರಕ್ಷಿಸ್ತಾ ಇರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಈ ಪರಿಸರದಲ್ಲಿ ಹಿಂದೆ ಕೂಡ ಹಲವು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನು ಪೊಲೀಸ್ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಇಲ್ಲಿಗೆ ಮೋಜಿನಾಟಕ್ಕೆ ಬರುವ ಪ್ರವಾಸಿಗರನ್ನ ಎಚ್ಚರಿಸುವ ಕಾರ್ಯ ಮಾಡಬೇಕಾಗಿದೆ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದು ಮೂಡುಬಿದ್ರೆಯಲ್ಲಿ ಅಂದರೆ ಎರುಗುಂಡಿ ಫಾಲ್ಸ್ನಲ್ಲಿ ಆಗಿರತಕ್ಕಂತಹ ಘಟನೆ. ಯಾಕಂತ ಹೇಳಿದ್ರೆ ಮಳೆ ನಿರಂತರವಾಗಿ ಬರ್ತಾ ಇದೆ. ಯಾವಾಗ ನೀರು ಹೆಚ್ಚಾಗಿ ನದಿ ತೊರೆಗಳು ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ಹೇಳುವುದಕ್ಕೆ ಆಗೋದಿಲ್ಲ. ಸಡನ್ ಆಗಿ ಏಕಾಏಕಿ ನೀರು ಹೆಚ್ಚಾಗುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಅಲ್ಲಿ ನೀರು ಕಡಿಮೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಆಟ ಆಡ್ತಾ ಇದ್ರೆ ನೀರು ಒಂದೇ ಸಮನೆ ಹೆಚ್ಚಾದಂಥ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ, ಕೊಚ್ಚಿಕೊಂಡು ಹೋಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಪ್ರವಾಸಿಗರು ಮತ್ತು ಸ್ಥಳೀಯರು ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಸಮಸ್ಯೆ ಆದಮೇಲೆ ನಾವು ಎಚ್ಚೆತ್ತುಕೊಳ್ಳುವುದಕ್ಕಿಂತ ಸಮಸ್ಯೆ ಆಗುವ ಮುಂಚೆ ಎಚ್ಚೆತ್ತುಕೊಳ್ಳಬೇಕಾದಂಥ ಅಗತ್ಯತೆ ಇದೆ. ಇದೀಗ ವಿಡಿಯೋ ವೈರಲ್ ಆಗಿದೆ, ಆ ವಿಚಾರಕ್ಕೆ ಗೊತ್ತಾಗಿದೆ. ಆದರೆ ಬೇರೆ ಬೇರೆ ಕಡೆಗಳಲ್ಲಿ ಇಂತಹ ಸಣ್ಣ ಪುಟ್ಟ ನದಿ ತೊರೆಗಳಿರುತ್ತೆ, ಈ ರೀತಿಯಾದಂತಹ ಆಟ ಆಡುವಂತಹ ಪ್ರದೇಶಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂಥದ್ದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಎಡೆ ಬಿಡದೆ ಮಳೆ ಸುರಿತಾ ಇದೆ. ಯಾವಾಗ ನೀರಿನ ಮಟ್ಟ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಇಂತಹ ಜಾಗಗಳಿಗೆ ಈಗ ಹೋಗದೇ ಇರುವಂಥದ್ದು ಬೆಸ್ಟ್ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಇಂತಹ ಪ್ರದೇಶಗಳಿಗೆ ಜಿಲ್ಲಾಡಳಿತ ಕೂಡ ಹೋಗದಂತೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾಗಿ ಪ್ರವಾಸಿಗರು ಮತ್ತು ಆ ಭಾಗದ ಜನರು ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಅನಾಹುತ ಆಗುವುದಕ್ಕಿಂತ ಮುಂಚೆ ಅಲ್ಲಿ ಸ್ಥಳೀಯರು ಜನ ಇದ್ರು, ಅವರನ್ನ ರಕ್ಷಣೆ ಮಾಡಿದ್ರು. ಎಲ್ಲಿಯಾದರೂ ಅವರು ಇಲ್ಲದಿದ್ರೆ ಏನಾಗ್ತಾ ಇತ್ತು? ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂಥದ್ದು ಒಳ್ಳೆಯದು. ಗೊತ್ತಾಯ್ತಾ ಹೆಂಗೆ ಆಡ್ಬೇಕು? ನೀವು ಹೋಗಿ ಕೈ ಕೊಡ್ತೀನಿ ಅಂತಿದ್ದಲ್ಲ, ಅವನು ಏನು ಕೈ ಕೊಡ್ತೀನಿ ಇಲ್ಲ. ಅವರು ಇನ್ನೂ ಕಾಲು ಹುಡ್ದ ಜಾರ ಥರ